हरे कृष्ण मातेಗಳ ಸ್ವಾಗತ ಶ್ರೀಮದ್ ಭಾಗವತಂ ಎರಡನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 25 ತಾಮಸಾದ್ ಅಭಿಭೂತಾದೆ ವಿಕುರ್ವಾನಾತ್ ಅಭೂತ್ ನಭ ತಸ್ಯ ಮಾತ್ರ ಗುಣಾ ಶಬ್ದ ಲಿಂಗಂ ಯತ್ ದೃಷ್ಟಿರ್ ದೃಶ್ಯಯೋ. अनुवाद भावार्थ by Divine Grace अभय चरणारविंद भक्ति वेदांत स्वामी श्रील प्रभुपाद श्रील प्रभुपाद की जय. ಪಂಚಮಹಾಭೂತಗಳಲ್ಲಿ ಮೊದಲನೇದಾದ ಆಕಾಶವು ಅಹಂಕಾರದ ಅಂಧಕಾರದಿಂದ ಹುಟ್ಟಿತು. ದ್ರಷ್ಟಾರನ್ನು ಕಣ್ಣಿಗೆ ಕಂಡ ವಸ್ತುವಿನೊಂದಿಗೆ ಹೊಂದಿರುವ ಶಬ್ದದಂತೆ ಅದರ ಸೂಕ್ಷ್ಮ ರೂಪವು ಶಬ್ದ ಗುಣವಾಗಿದೆ. ಎಸ್ ಇತ್ತ ನಮ್ಮ ಪ್ರೀವಿಯಸ್ ಶ್ಲೋಕನ ಜಸ್ಟ್ ಒಂಜಿ ರಿಮೈಂಡ್ ಮಾಡ್ಬೋದ. ಪ್ರೀವಿಯಸ್ ಶ್ಲೋಕಡ್ ಒಂದು ಒಂಜಿ ಲಿಂಕ್ ಅಂಚಾದ ಅವೇನು ನಮ್ಮ ತಿರುಗಿ ನೋಡು. ಎಸ್ ಸ್ವಲ್ಪ ಸ್ಟಾರ್ಟ್ ಆಪಿನಿ. ಎಸ್ ಕಾರಣವಶಾಯಿ ವಿಷ್ಣು ಆರ್ ಮಹತತ್ವದ ಮೇಲೆ ಗ್ಲಾನ್ಸ್ ಬಂಪುನು ಬೊಕ್ಕಾದದಾಪುಂಡು ನೆಕ್ಸ್ಟ್ ಕಾಲ ಪ್ರಕಟಗೊಳ್ಳುತ್ತದೆ. ಬೊಕ್ಕ ಕಾಲರ್ದು ನೆಕ್ಸ್ಟ್ ಮೂರು ಗುಣ ಏರಂಡರ್ ಪ್ರಕೃತಿ ದಂಡರ್ ಬರ್ಪಿನಿ. ಎಸ್ ಇಂಚಾಪುಂಡು ಐದು ಬೊಕ್ಕ ಮಹತತ್ವರ್ದು ಬರ್ಪಿನಿ ಮೂಜಿ ಗುಣ ಸತ್ವಗುಣ ರಜೋಗುಣ ತಮೋಗುಣ. ಐದು ಬೊಕ್ಕ ಬರ್ಪಿನಿ ಅಹಂಕಾರ ಹೊಡೆದ. ಎಸ್ ಅಹಂಕಾರ ಇತ್ತೆ ಬರ್ಪಿನಿ ಶಬ್ದ. ಎಸ್ ಏರ್ ಬಂದ್ಬಾರ ಆರ್ಡರ್ಡ್ ಏರ್ ಬಂದ್ಬಾರ ಒಂದು ನಿಮಿಷ ಓಪನ್ ಬಂದಲ್ಲ ಎಂಚ ಬರ್ಪಿನಿ. ಎಸ್ ಇತ್ತ ಪಂಡ ಓಕೆ. ಎಸ್ ಏರಿಗೆ ಪನ್ನೋಲಿ ಲೈಂಡ್ ಪನ್ನೋಡು ಲೈಂಡ್ ಒಲ್ಪರ್ ಸ್ಟಾರ್ಟ್ ಆಪಿನಿ ಒಲ್ಪ 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 ಲಾಸ್ಟ್ಗೆ ಇತ್ತದ ಶಬ್ದ ಮುಟ. ಎಸ್ ಏರಿಗೆ ಪನ್ನೋಲಿ ಟ್ರೈ ಮನ್ಪ್ಲೆ ಹರೇ ಕೃಷ್ಣ ಏರಿಗ್ಲ ಪನ್ನೋಲಿಯ ನಾಲೆಜ್ ಈಸಿ ಉಂಡು. ಎಸ್ ಒಂಜಿ ಪಾಯಿಂಟ್ ಬನ್ಲೆ ಫಸ್ಟ್ ಬನ್ಲೆ ಏರಿಯಾ ಬನ್ಲೆ ಫಸ್ಟ್ ಪಾಯಿಂಟ್ ಭೂಮಿ ನೀರು ಆಕಾಶ ಪಂಚಮಹಾಭೂತ ಬಂಧನ ಮಹಾತತ್ವ ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣು ಐದು ಬಗದ ಹಾಕೊಂಡು ಕಾರಣೋದಕಶಾಹಿ ವಿಷಯ ಹಾಕೊಂಡು ಗರ್ಭೋದಕಶಾಹಿ ವಿಷ್ಣು ಗರ್ಭೋದಕಶಾಹಿ ವಿಷ್ಣು ಅವಿಜ್ ಇತ್ಯಾನ್ ಪನ್ನೀನ್ ಮಾತ್ರ ಬಂದ್ರೆ ತುಲೆ ಪಿರೋರ ಬಂಪೆ ನೋಟ್ಸ್ ಬಂದ್ಪೊಂಡಿಕ್ಲು ಒಂದು ಇಂಪಾರ್ಟೆಂಟ್ ಅದಕ್ಕೆ ಐಕ್ ಪನ್ನೊಂದುಲ್ಲ ತುಲೆ ನಿಗ್ಲು ತುಜಿಪಾದಿ ಬಂದೆ. ಫಸ್ಟ್ಗೆ ಪರಮ ಪುರುಷಾವತಾರ ಕಾರಣವಶಾಹಿ ವಿಷ್ಣು ಮಹಾವಿಷ್ಣು ಆರು ಮಹತ್ವದ ಮಿತ್ತು ಗ್ಲಾನ್ಸ್ ಬಂದ್ಕೊಂಡು ಐಟ್ ಐಕ ಸೃಷ್ಟಿ ಆಪುಂಡು ಮೆಟೀರಿಯಲ್ ವರ್ಲ್ಡ್. ಐದು ಬೊಕ್ಕ ಕಾಲ ಪ್ರಕಟ ಆಪುಂಡು ಕಾಲಕ್ರಮೇಣ ಮೂಜಿ ಗುಣ ಐದು ಬರ್ಪುಂಡು ಮೂಜಿ ಗುಣ ಏರ್ನಂಡ ರೂಪುನು ಪ್ರಕೃತಿ ಬಂದಾಗ ದೇವಿ. ಎಸ್ ನೆಕ್ಸ್ಟ್ ಬರ್ಪಿನಿ ಮಹತ್ವತ್ವದ ಉದ್ದೇಶದಿಂದ ನೆಕ್ಸ್ಟ್ ಬರ್ಪಿನಿ ಸತ್ವಗುಣ ರಜೋಗುಣ ತಮೋಗುಣ ಮೂಜಿ ಗುಣದ ಬಗ್ಗೆ ಬರ್ಪುಂಡು. ಎಸ್ ಕಾರ್ಯರೂಪಕ್ಕೆ ಬರ್ತದೆ. ನೆಕ್ಸ್ಟ್ ಅಹಂಕಾರ ನೆಕ್ಸ್ಟ್ ಇದ್ದ ಬರ್ಪಿನಿ ಶಬ್ದ. ಎಸ್ ಒನ್ ಬೈ ಒನ್ ಅದ್ರ ಬಗ್ಗೆ ನೆಕ್ಸ್ಟ್ ಬಿಡುಂಡು ಅಂಚೆನೆ ಒನ್ ಬೈ ಒನ್ ಉಂಡು ಒಂದೊಂಜಿ ಲಿಂಕ್. ಎಸ್ ಇತ್ತೆ ನಮ್ಮ ಶ್ಲೋಕ 25ಗೆ ಪೋಯಿ. ಎಸ್ ಈ ಶ್ಲೋಕದ ಅನುವಾದದ ಬಂಪಿನಿ ಪಂಚ ಮಹಾಭೂತಗಳಲ್ಲಿ ಮೊದಲನೇದಾದ ಆಕಾಶವು ಅಹಂಕಾರದ ಅಂಧಕಾರದಿಂದ ಹುಟ್ಟಿತು. ದ್ರಷ್ಟಾರನ್ನು ಕಣ್ಣಿಗೆ ಕಂಡ ವಸ್ತುವಿನೊಂದಿಗೆ ಹೊಂದಿರುವ ಸಂಬಂಧದಂತೆ ಅದರ ಸೂಕ್ಷ್ಮ ರೂಪವು ಶಬ್ದದ ಗುಣವಾಗಿದೆ. ಎಸ್ ಇದು ಪಂಚಮಹಾಭೂತ
ಪಂಚಮಹಾಭೂತಡು ನಂಗೆ 7th ಚಾಪ್ಟರ್ದ 4ನೇ ಶ್ಲೋಕ ಉಂಟು. ದಾದ ಶ್ಲೋಕ ಭೂಮಿರಪೋ ಅನಲೋ ವಾಯು ಕಂ ಮನೋಬುದ್ಧಿರ್ ಏವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಡ. ನೆಟ್ ಪಂಚಮಹಾಭೂತ ದಾದ ಮತ ಭೂಮಿ, ಆಪ ಅಪಮನ ನೀರು, ಅನಲ ಪನಗ ತೂ, ವಾಯು ಪನಗ ಗಾಳಿ, ಬೊಕ ನೆಕ್ಸ್ಟ್ಗೆ ಕಂ ಈತರ ಶಬ್ದ. ಅಂಚ ಆಯ್ತಾ ನೆಕ್ಸ್ಟ್ ಶ್ಲೋಕ 7.5 ಶ್ಲೋಕ ಅಪರೇಯಂ ಇತಸ್ತು ಅನ್ಯಂ ಪ್ರಕೃತಿಂ ವಿಧಿಮೇ ಪರಾಂ ಜೀವಭೂತಂ ಮಹಾಭಾವೋ ವೇದಾಂ ಧಾರೆ ಜಗತ್. ಈ ಶ್ಲೋಕದ ಅರ್ಥ ಎಂಚಿನ ಬಂದಾಗ ಅಪರೇಯಂ ಅಪರೇಯಂ ಬಂದಾಗ ಇನ್ಫೀರಿಯರ್ ನೇಚರ್. ಅಪರೇಯಂ ಬನ್ನಾಗಿ ಭೂಮಿ ಅಪುನಲ ಮತ್ತು ಅಪರೇಯ. ಅಪರೇಯಂ ಇತಸ್ತು ಅನ್ಯಂ ಪ್ರಕೃತಿ ವಿಧಿಮೆ ಪರಾಂ. ಪರಾಂ ಬನ್ನಾಗ ಸುಪೀರಿಯರ್, ನಮ್ಮ ಜೀವ, ನಮ್ಮ ಸುಪೀರಿಯರ್. ಒಂದು ಪಂಚಮಹಾಭೂತ ಇನ್ಫೀರಿಯರ್. ಒಂದು ಮೂರು ಬರ್ಪುಂಡು ಭಾವಾರ್ಥ ಐಕ್ಯಾನ್ ಪರೊಂದುಲ್ಲೆ ಅಂಚಾದ ನಮ್ಮ ಫಾರ್ ಸುಪೀರಿಯರ್ ಅತ್. ಫಾರ್ ಸುಪೀರಿಯರ್ ಕೃಷ್ಣೆ ನಮ್ಮ ಸುಪೀರಿಯರ್. ಈ ಪಂಚಮಹಾಭೂತ ನಮ್ಮ ಸುಪೀರಿಯರ್ ಆನ ನಮ್ಮರ್ದು ಪಿರೋರಿ ಸುಪೀರಿಯರ್ ಇಲ್ಲ ಕೃಷ್ಣೆ. ಆನ ನಮ್ಮ ಸುಪೀರಿಯಾರಿಟಿ ನಮ್ಮ ಮಿಸ್ಯೂಸ್ ಮಾಡೋದಿಲ್ಲ. ನಮ್ಮ ಭಾವಾರ್ಥ ಬಂದೆ. ಮೊದಲನೇದು ಆಕಾಶವು ಅಹಂಕಾರ ಅಂಧಕಾರದಿಂದ ಹುಟ್ಟಿತು. ದ್ರಷ್ಟಾರನು ಕಣ್ಣೀಕಂಡ ವಸ್ತುವಿನೊಂದಿಗೆ ಹೊಂದಿರುವ ಸಂಬಂಧದಂತೆ ಅದರ ಸೂಕ್ಷ್ಮ ರೂಪವು ಶಬ್ದದ ಗುಣವಾಗಿದೆ. ಎಂಚ ಬಂದಾಗೈತ ಬ್ರಹ್ಮೆ. ಬ್ರಹ್ಮ ಫಸ್ಟ್ ಲಿವಿಂಗ್ ಎಂಟಿಟಿ, ಫಸ್ಟ್ ಪುಟ್ಟನ ಜೀವಿ. ಬ್ರಹ್ಮಗ ಪುಡುದಾಯವಾಗ ದಾದಮನ ಪುಡನ್ ಗೊತ್ತಿಸಿ ಬ್ರಹ್ಮದಾದನು ಬ್ರಹ್ಮೆ ಎನ್ಕ್ವೈರಿ ಮಾಡ್ಬಿಡೋದ ಈಗ ಪೋನೆ ಪೋನಾಗ ಅಪ್ಪಗ ಗರ್ಭದಕ್ಷ ವಿಷ್ಣುವಿಗೂ ಗೊತ್ತಾಗ್ಬಿಡು ಆ ರಪ್ ಒಂದು ಟಪ್ ಒಂದು ಸೌಂಡ್ ಮಾಡ್ಬೇಕು. ಟಪ್ ಸೌಂಡ್ ಮೂಲವೇನು ಬಂದಿದೆ ಸೌಂಡ್ ಬಗ್ಗೆ. ಆ ಟಪ್ ಸೌಂಡ್ಗೆ ಬ್ರಹ್ಮ ಏತ್ ಇಂಟೆಲಿಜೆಂಟ್ ಬಂದಾಗ ಬ್ರಹ್ಮ ಗೊತ್ತಾಗ್ಬಿಡು ಎಸ್ ಯಾನು ತಪಸ್ ಮಾಡ್ಕೊಡು. ನಂಗೆ ಆಕಣ ನಾಲ್ಪೆಟ್ಟು ಆಕಣಲ್ಲಿ ನಮ್ಮ ತಪಸ್ ಮಾಡ್ಬೋದು. ತಪಸ್ ಬಂದು ಹೆಂಚಿನ ತಪಸ್ಸು ಎಸ್ ಏರ್ ಬಂದ್ ಕಲಿಯುಗಾಗ ಹೂ ತಪಸ್ಸು ನಮ್ಮ ಮನ್ಪೊಡು ಓಪನ್ ಅನ್ಮೀನ್ ಬಂದಲ್ಲ. ಎಸ್ ನಾಮ ಸಂಕೀರ್ತನ ತಪಸ್ಸು ಒಂದು ದದನ್ಪಿನಿ ತುಯರ ಸುಲಭ ಆಂಡ ಮಸ್ತ್ ಬಂಗೋಂಡು ಐತ ಬಗ್ಗೆ ಪರ್ಪೆ ದೈವನ ಪ್ರಭುಪಾದ ಮೂಲ ಭಾವಾರ್ಥ ಲಾಸ್ಟ್ ಬರ್ಪ ಮೊದಲೇ ಹರೇ ಕೃಷ್ಣ ಅಪ್ಪಗೆ ಏನಾಯ್ತು ವಿಷಯ ಬಂತೆ. ಓಕೆ ಹಂಚ ಬ್ರಹ್ಮೆ ಆ ಕಾಲಿನ ಶಬ್ದ ಟಪ್ 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 ಶಬ್ದ ಇದು ನೀರು ಬೂರ್ನಾಗ ಟಪ್ ಅಂದ ಸೌಂಡ್ ಡ್ರಾಪ್ ಬೂರ್ನಾಗ ಆ ಟಪ್ಗೆ ಏನ್ ತಪಸ್ ಮಾಡ್ಬಿಡುದು ಗೊತ್ತಾ ಅಂಚ ಸೌಂಡ್. ಸೊ sound is very important, especially in Krishna consciousness. ಈ ಕೃಷ್ಣ ಪ್ರಜ್ಞೆಡು ಈ ಶಬ್ದ ಮಸ್ಟ್ ಇಂಪಾರ್ಟೆಂಟ್, ಮಸ್ಟ್. ಎಸ್ ಇದು ಭಾವಾರ್ಥ ಹೋಯ್. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಈ 5 ಪಂಚಮಹಾಭೂತಗಳು ಅಹಂಕಾರದ ಭಿನ್ನ ಭಿನ್ನ ಗುಣಗಳು. ಎಸ್ 9 ಪಂಚಮಹಾಭೂತ ಅಹಂಕಾರದ ಬೇತೆ ಗುಣಗೆ. ಅಂದರೆ ಅಹಂಕಾರವು ಮಹತ್ತತ್ವದ ಸಮಗ್ರ ರೂಪದಲ್ಲಿ ಭಗವಂತನ ತಡಶಕ್ತಿಯಿಂದ ಹುಟ್ಟಿದೆ. ಅಹಂಕಾರ ಎಂಚ ಬರ್ಬಿನಿ ಮಹತ್ತತ್ವ ಮಹತ್ತತ್ವದ ಅಹಂಕಾರ ಬರ್ಬಿನಿ. ತಡಶಕ್ತಿ ಬಂದಾಗ ನಮ್ಮ ಮಾರ್ಜಿನಲ್ ಪೊಟೆನ್ಸಿ, ನಮ್ಮ ಜೀವಿಲ್ ಮಾತ್ರ ತಡಶಕ್ತಿ. ಮೆಟೀರಿಯಲ್ ವರ್ಲ್ಡ್ ಭೌತಿಕ ಲೋಕದಲ್ಲದ ನಮ್ಮ ಮಾತ್ರ ಮಾರ್ಜಿನಲ್ ಪೊಟೆನ್ಸಿ ತಡಶಕ್ತಿ ಹುಟ್ಟಿದೆ. ಐಕ ಸೃಷ್ಟಿಯ ಮೇಲೆ ಪ್ರಭುತ್ವ ಸಾಧಿಸುವ ಈ ಅಹಂಕಾರದ ಐಕ ಸೃಷ್ಟಿಯ ಪ್ರಭುತ್ವ ಬನ್ನದಾದ ಅರ್ಥ ಎಂಚಿನ ಒಂದು
ನಮ್ಗೆ ಈ ಮೆಟೀರಿಯಲ್ ಕ್ರಿಯೇಷನ್ ಐಕಶ್ರೀ ಬಂದ ಮೆಟೀರಿಯಲ್ ಕ್ರಿಯೇಷನ್ ಈ ಮೆಟೀರಿಯಲ್ ಕ್ರಿಯೇಷನ್ ಮಿತ್ರ ನಮ್ಗೆ ಯಜಮಾನಿ ಅವಳು ಪ್ರಭುತ್ವ ಸಾಧಿಸೋ ಯಜಮಾನಿಕೆ ಮೆಟೀರಿಯಲ್ ವರ್ಲ್ಡ್ ಬಂದಾಗ ಮಾತಾಡ್ಲ ಯಜಮಾನ ಅವಳು ಸ್ಪಿರಿಚುವಲ್ ವರ್ಲ್ಡ್ ಬಂದಾಗ ಮಾತಾಡ್ಲ ದಾಸ ಅವಳು ಇದೇನು ದಾಸಿ ಅವಳು ಅವಳು ಯಜಮಾನ ಸ್ಟೇಜ್ ಮೆಟೀರಿಯಲ್ ಐಕ್ಯ ಬರ್ಬೇಕು ಮೆಟೀರಿಯಲ್ ವರ್ಲ್ಡ್ ಬಂದಾಗ ಟೋಟಲಿ ಕಂಡೆಮ್ ದಾಯ ಬಂದಾಗ ಅಹಂಕಾರ ಎಂಕಿ ಯಜಮಾನೆ ಅವಳು ಸ್ಪಿರಿಚುವಲ್ ವರ್ಲ್ಡ್ ಅಂಚತ್ ಆಧ್ಯಾತ್ಮಿಕ ವರ್ಲ್ಡ್ ಅವಳು ಎಂಚ ಬಂದಾಗ ಎಂಕ್ ಸೇವಕನ ದಾಸಾನು ದಾಸ ಅವಳು ಹೆಂಗ್ ಮಸ್ತ್ ವ್ಯತ್ಯಾಸ ಉಂಟು ದಾಸಾನು ದಾಸ ಬಂದಾರ ಯಾನ್ ಸೇವಕ ಯಾನ್ ಯಜಮಾನಿ ಒಂದು ಮೆಟೀರಿಯಲ್ ವರ್ಲ್ಡ್ ದ ಸೈನ್ ಭೌತಿಕ ಲೋಕದ ಪ್ರತಿಯೊಬ್ಬರ ಯಜಮಾನ ಅವಳು ಅಂಜ ಮೂಲು ಐಕ ಸೃಷ್ಟಿಯ ಮೇಲೆ ಪ್ರಭುತ್ವ ಸಾಧಿಸುವ ಈ ಅಹಂಕಾರದ ನಿಮಿತ್ತವಾಗಿ ಜೀವಿಯು ಮಿಥ್ಯಾಭೋಗಕ್ಕಾಗಿ ದ್ರವ್ಯಗಳು ಸೃಷ್ಟಿಸಲ್ಪಡುತ್ತವೆ ಮಿಥ್ಯಾಭೋಗ ಬಂದಾಗ ಫಾಲ್ಸ್ ಎಂಜಾಯ್ಮೆಂಟ್ ಆಕ್ಚುಲಿ ಎಂಜಾಯ್ಮೆಂಟ್ ಇಜ್ ನಮ್ಮ ಪ್ರಾಬ್ಲಮ್ ಇಂಚಿನ ಬಂದಾಗ ತುಲೆ ಇತ್ತೆ ಮೆಟೀರಿಯಲ್ ವರ್ಲ್ಡ್ ನಂಗೆ ಏಪ ಕಷ್ಟ ಇಜ್ಜಿ ಕಷ್ಟ ಒಪ್ಪುಜಿ ನಮ್ಮವೇನು ಸುಖ ಅಂದ್ ಎನ್ನು ಇತ್ತೆ ಐತಾರ್ದಾನಿ ನಿಂಗೆ ಎಲ್ಲರ ಮಾತ್ರ ನಿಕ್ಲ ಜೋಕ್ಲೆ ಮಾತು ಓದೋಪಾರ ಐತಾರ್ದಾನಿ ದೇವನ ಯಾನ್ಲ ದುಂಬು ಕೃಷ್ಣ ಪ್ರಜ್ಞೆ ಬರೋಡು ದುಂಬು ಪತ್ನಿ ನೋಡ್ಸೋಡು ದುಂಬು ಐತಾರ ಬಂದಾಗ ಬೇಗ ಲಕ್ಕೊಂದಿತ್ತೆ ಅಣ್ಣ ಐತಾರ ಜನಗಳು ಎಂಚಿನ ಬಂದಾಗ ರಿಲ್ಯಾಕ್ಸ್ ಮೂಡ್ ನಿಕ್ಲು ಎಲ್ಲರೂ ಚೂದೋಪಾರ ಇಂಥ ಬಗ್ಗೆ ಜಾಸ್ತಿ ಪನ್ನೋಡು ಅಜ್ಜ ಐತಾರ ಇಂಚಿನ ಬಂದಾಗ ಜವನೀರ್ ಮಾತ ರಾತ್ರಿ ಓಡಿ ಹೋಗ್ತಾರೆ ಶನಿವಾರ ಓಡಿ ಪೋಯಿಚಿಲ್ಲ ಇಲ್ಲಡುಪ್ನ ಜವನೇರು ಟಿವಿ ತೂ ಒಂದು ಎಡ್ಡೆಂತಿನ ಜವನ ಎಲ್ಲ ನೆಟ್ ಲ್ಯಾಪ್ಟಾಪ್ ಅದನ್ನು 2 ಗಂಟೆ ಮಂತ ಒಂದು ಐತಾರ ರಜೆ ಅದ ಆರಾಮ್ಸೆ 11 ಗಂಟೆ 12 ಗಂಟೆಯಲ್ಲಿ ಹಾಕೊಂಡು ಒಂದು ಪ್ರಾಣಿ ಒಂದು ನರಮನಿ ಮನ್ಪು ನಂಚಿಂದತ್ ನಿಕ್ಲ ಇಲ್ಲಡ್ ಮಿನಿ ಅಂಚ ಮಂತೊಂದಿತ್ತನ ದೆತ್ತು ನೀರ್ ಪಾಡ್ಲೆ ಕಣ್ಣಿಗೆ ಹೆಂಗ್ ತುಲೆ ಹೆಂಗೊಂದು ಸಿಸ್ಟಮ್ ಇತ್ತು ಇಲ್ಲಡ್ ಇಂಜಿನ್ ಸಿಸ್ಟಮ್ ಬಂದಾಗ ಹೆಂಗ್ ಎಲ್ಲಿ ಆಡ್ದಿಲ್ಲ ಯಾನ್ ಬೇಗ ಜಿತ್ತೊಂದಿತ್ತೆ ಒರ್ಮರೆ ಅವು ಹೆಂಗ್ ಅಭ್ಯಾಸ ಬೊಕ್ಕ ಕಾಂಡೆ ಐನರ್ ಬೊಕ್ಕ ಜೆಪ್ಪರೇಜ್ ನೀರು ಬರೋಣ ಕಣ್ಣನ ಎನ್ನ ಅಪ್ಪ ಬೊಕ್ಕ ಅಮ್ಮ ನೀರು ಪಡೋದಿತ್ತೆ ಸೂರ್ಯ ಉದಯ ಬೊಕ್ಕ ಜೆಪ್ಪರೇಜ್ ಸಿಸ್ಟಮ್ ಅಂಚ ಇಂಚಿನ ಮಾತ್ರ ನಮ್ಮ ಸಿಸ್ಟಮ್ ತುಲ ಎಂಕ್ ಇಲ್ಲಡ್ ಮಂದೇರು ಅವು ಎಂಕ್ ಬಾರಿ ಒಂಜಿ ಎಡ್ಡೆ ಅಂಚ ಹೆಚ್ಚಿನ ಎಂಚಿನ ಬಂದಾಗ ಜವನೀರ್ ಮಾತ ಪುಣ್ಣುಲ್ಲ ಸೇಮ್ ಕ್ಯಾಟಗರಿ ಆಣಲ್ ಮಾತ ಒಂಜೆ ಅಂಚ 11 ಗಂಟೆ ಮೊದಲು ಹಾಕೋನು ಲಕ್ಕದ ಬೊಕ್ಕ ಫೋನ್ ಬರ್ಪು ನಾಕಲ್ ಫ್ರೆಂಡ್ಸ್ ನಾಗ್ಲ ಹೇ ಡ್ಯೂಡ್ ಹೌ ಆರ್ ಯು ಐ ಆಮ್ ಎಂಜಾಯಿಂಗ್ ಟುಡೇಸ್ ಹಾಲಿಡೇ ಇಂಚ ಮದ ಆರಾಮ್ಸೆ ಸೋಫಡ್ ಮದ ಕುಲ್ವೇರು ಸೋಫಡ್ ಕುಲ್ಲಿ ಬೆಟ್ಟಿಗೆ ಅಲ್ಪನೆ ಒಂಜಿ 54 ಇಂಚಿದ ಟಿವಿ ಇಪ್ಪುಂಡು ಕಾರ್ ಮಿತ್ ಪಾರ್ದು ಕುಲ್ವೇರು ಅಮ್ಮ ದದನ್ ಪೇರು ಶಾನ್ ಅಡೇ ಕಂತ ಕೋರ್ಪೇರು ತಿಂಡಿಲ್ ಅಡೇ ಕಂತ ಕೋರ್ಪೇರು ಬೊಕ ಐ ಆಮ್ ಎಂಜಾಯಿಂಗ್ ಇತ್ತೆ ಅನ್ನಿಗಳ ಪ್ರಶ್ನೆಗೆ ಏನು ಒಂದು ಎಂಜಾಯಿಂಗ ಎಸ್ ಇತ್ತೆ ಓಪನ್ ಅನ್ಮ್ಯೂಟ್ ಬಂದು ಎಸ್ ಒಂದು ಎಂಜಾಯಿಂಗ ಒಂದು ಬೊಕ ದಾಯಿಗೆ ಜವನೇರ್ ಮಾತು ಇಂಚವನ್ ಪೇರು ಐತಾರ್ದಾನಿ ಐ ಆಮ್ ಎಂಜಾಯಿಂಗ್ ದಾಯಿಗೆ ಬಂದು ಕೃಷ್ಣ ಪ್ರಜ್ಞಾದ ಓಕೆ ಒಂದು ಅಜ್ಞಾನ ಆಗ್ಲಿ ಜ್ಞಾನ ಇಜ್ಜಿ ಎಸ್ ಅಂಚಾದ ಒಂದು ನಿಜವಾದ ಇರಬೋಂಡ ದದನ್ಪಿನಿ ಅವು ಖುಷಿ ಅದ್ ಸುಖದ್ ಅಣ್ಣ ಜನಕುಲು ಐಕ್ ಬಂದ್ರು ಮಿಥ್ಯಾಭೋಗ ಬಂದಾಗ ಅಕುಲು ಫಾಲ್ಸ್ ಎಂಜಾಯ್ಮೆಂಟ್ ವಿಚ್ ಈಸ್ ನಾಟ್ ಅವೇನ್ ಎಂಜಾಯ್ಮೆಂಟ್ ಅಂದ ಎನ್ನುವೇರು ಏಡಲ್ಲ
ಒಂದು ಎಡ್ಡ ಎಕ್ಸಾಂಪಲ್ ಒಂದು ಇಂದ್ರನ ಎಕ್ಸಾಂಪಲ್. ಇಂದ್ರ ಪನ್ಪಿನ ಮಲ್ಲ ಪೋಸ್ಟ್ ಸರಿಯಾಯಿನ ಇಂದ್ರ ಇಜ್ಜಿಡ ಕೃಷ್ಣನೇ ಇನ್ಕಾರ್ನೇಟ್ ಆಪೇಗೆ ಇಂದ್ರ ಅದು ಅಂಚದು ಲಾಟ್ಪೋಟ್ ಪೋಸ್ಟ್ ಒಂದ್ಸತ್ ಜಾದ ಇಂದ್ರೆ ತಪ್ಪು ಮನ್ಪೆ ಆಯ್ಕೆ ಪನಿಷ್ಮೆಂಟ್ ಎಂಜಿನ ಪನಿಷ್ಮೆಂಟ್ ಇಡೇ ಬರ್ರೆ ಮೆಟೀರಿಯಲ್ ವರ್ಲ್ಡ್ಗೆ ಬರ್ರೆ ಭೌತಿಕ ಲೋಕಡೆ ಪಂಜಿ ಆಯ್ರೆ ಪಿಗ್ ಪಂಜಿದ ಕೆಲಸ ಎಂಚಿನ ಪೀ ತಿನ್ಪಿನ ಬೊಕ್ಕ ಸೆಕ್ಸ್ ಮನ್ಪುನ ಪಂಜಿ ಬಂಡ ಇಟ್ ಈಸ್ ನೋನ್ ಫಾರ್ ಈಟಿಂಗ್ ಸ್ಟೂಲ್ ಅಂಡ್ ಹ್ಯಾವಿಂಗ್ ಸೆಕ್ಸ್. ಕಡೆಕ್ ಬ್ರಹ್ಮಗ ಮಸ್ತ್ ಬೇಜಾರಾಗ್ತದೆ. ಬ್ರಹ್ಮೆ ಕೃಷ್ಣ ಡಿಸ್ಕಷನ್ ಮಾಡ್ತಾನೆ ಯಾವ ನನ್ನ ಶಾಪ ಯಾವ ನಾನು ವಾಪಸ್ ಲೆಪ್ಪುದ ಐ ಕೃಷ್ಣ ಬಂದ್ಬೇರೆ ಓಕೆ ಇಲ್ಲತ್ತು ಬಲ್ಲ ಕೃಷ್ಣ ಗೊತ್ತುಂಡು ఆయన ಮನಸ್ಸುದೊಲೆ ಯಾವ್ದು ಇಂದ್ರನ ಮನಸ್ಸುದೊಲೆ ಅಂಚೆ ಬ್ರಹ್ಮೆ ಬರ್ಬೇನಿ ಬ್ರಹ್ಮೆ ಬದದ ಇಂದ್ರಡ ಬಂದಿನಿ ಇಂದ್ರ ನಿನ್ನ ಶಾಪ ಮುಗಿಂಡು ದೈಮಂತದ ಫಲ ಐಕ್ ಇಂದ್ರ ಬಂದಿನಿ ಯಾನ್ ಮೂಲು ಖುಷಿಟುಲ್ಲ ಇಂಚಿನ ಖುಷಿ ತೋಜಪಾಯ ಒಂದೆನ್ನ ಬುಡಿದಿ ಪಂಜಿ ಒಂದೆನ್ನ ಮಗಲ್ ಒಂದು ಎನ್ನ ಮಗೆ ಆಯನ ಫ್ಯಾಮಿಲಿ ತೋಜಪಾಯ ಮಾತ ಪನ್ಪೆ ಯಾನ್ ಫ್ಯಾಮಿಲಿ ದೊಟ್ಟಿಗೆ ಖುಷಿ ಟುಲ್ಲ ಪ್ರಭುಪಾದ ಮಂದಿರ ಎಂಚಿನ ಖುಷಿ ಮಾರೆ ಪಂಜಿ ದಾದ ಮನ್ಪುನ ಪೀ ತಿನ್ಪಿನಿ ಪಂಜಿ ಸೆಕ್ಸ್ ಎಂಚಿನ ಖುಷಿ ಅಣ್ಣ ಇಂದ್ರ ದಾದಿಂದ ಬನ್ನ ಅವೇ ಖುಷಿಯಿಂದ ಅಂಚ ಮಿಥ್ಯಾಭೋಗ ಮೆಟೀರಿಯಲ್ ವರ್ಲ್ಡ್ ಬಂದಾಗ ಮಿಥ್ಯಾಭೋಗ. ನೀನು ಫಿರೋಂಜಿ ಎಕ್ಸಾಂಪಲ್ ಉಂಟು ಪ್ರಭುಪಾದ್ನ ಫೇಮಸ್ ಎಕ್ಸಾಂಪಲ್ ಈ ಏಡ್ ಮಾತೆಲ್ಲ ಗೊತ್ತುಂಟು ಏಡ್ ಗೋಟ್ ಈ ಏಡ್ ಏತ್ ಮೂರ್ಕೆ ಬಂಡ ಆಯ್ ಏಡನ್ ಕಟ್ ಮಾಡ್ಬೋ ಸಾಯ್ಬೆ ಆಡೊಂದು 10 ಏಡು ಗೋಟ್ ಆ ಎಂಚ ಬನ್ನಾಗ ಕಸ್ಟಮರ್ಗ ಎಂಚ ಕೊಪ್ಪಿ ಬನ್ನಾಗ 10 ಕಟ್ಟದುಪ್ಪೆ ಒಂಜೇನ ಆಯ್ತಾ ಕಿಕ್ಕಿಲ್ದ ಗಂಟನ ಗೆಪ್ಪುವೆ ಗೆದ್ದು ಬಾಗಿದೈಕ್ ಒಂದು 10 ಕೊರ್ಪೆ ಆಯ್ತಾ ಎದುರೇ ತರೆ ಕಟ್ಟು ಮನ್ಪುವೆ ಒರ್ಮದ ಎದುರೇ ಒಂಜೇದ ಕಟ್ಟು ಬಂದದ್ದು ಕೊರ್ಪೆ ಕಸ್ಟಮರ್ಗೆ ಈ ಒರ್ಮ ಏಡ್ ರಿವೋಲ್ಟ್ ಮನ್ಪೂಜಿ ಪ್ರಭುಪಾದ ಕಲಿಯುಗರ ಜನಕುಲು ಇಂಚನೆ ಆಗ್ಲೇ ದಾದ ಅವನೊಂದು ಗೊತ್ತು ಜಗ್ಲೆ ನಿಗ್ಲ ಬೊಂಬಾಯಿಡ್ ಎಂಚಿನ ಬಂದಾಗ ಕೈತಲ್ ಇಲ್ಲ ಒಂದಿಲ್ಲದ 8 ಗಂಟೆಗೆ ಬರ್ಪೆ 8 ಗಂಟೆಗೆ ಪೋಪೆ ಗೊತ್ತು ಬಿಸಿ ಕಾಂಡ 5 ಗಂಟೆದ ಟ್ರೈನ್ ಹೋಗ್ಪೇರು ಎನ್ಮೆನ್ಮರೆಗೆ ರೀಚ್ ಆಪೇರು ಬೊಕ ರಾತ್ರಿ 7 ಗಂಟೆದ ಟ್ರೈನ್ ಬರ್ಪೇರು ರಾತ್ರಿ 10 ಗಂಟೆಗೆ ರೀಚ್ ಆದ ಬರ್ಪೇರು ಪುನಃದೊಳಗ ಬೂರ್ವೇರು ಜಪ್ಪೇರು ಪಿರ ಹೋಗ್ಪೇರು ಕಾಂಡೆ ಒಂದು ಆಕ್ಚುಲಿ ಫ್ಯಾಕ್ಟ್ ಬಾಂಬೆಡ್ ಇಂಚೆನೆ ಸಂಗತಿ ಅಂಚ ಬರೀತಾ ಇದ್ದಾದಂದು ಗೊತ್ತು ಅಂಚೆನೆ ನಮ್ಮ ಎಂಚಿನ ಒಂಜಿ ಅಜ್ಞಾನಡುಲ್ಲವನ್ನಾಗ ಈ ಏಡ್ದ ಪ್ರಭುಪಾದ ಪಂಪಿನಿ ಕಲಿಯುಗದ ಜನಕ್ಕೂ ಇಂಚಗೆ ಆ ಏಡ್ಲ ಕಡೆ ಮುಂದಾದ ಬಂದಾಗ ಮಿಥ್ಯಾಭೋಗ ಭೋಗ ಹತ್ತು ಅವಿನಕಲು ಭೋಗ ಅಂದಿಂದೆ. ಎಸ್ ಹಿನ್ನೆಲೆಯಲ್ಲಿ ಪರಮ ಪ್ರಭು ಭಗವಂತನಿದ್ದರೂ ಜೀವಿಯು ವಸ್ತುಶಃ ಅನುಭೋಗಿಯಾಗಿ ಭೌತಿಕ ದ್ರವ್ಯಗಳ ಮೇಲೆ ಅಧಿಪತಿಯಾಗಿರುತ್ತಾನೆ. ಎಸ್ ಮುಂದಾದ ಎಸ್ ಮುಂದಕ್ಕೆ ಅವೇ ಶ್ಲೋಕ ಎಂತ ಪನ್ಯ ಪಂಡದೆ 7.5 ಏನು ಶ್ಲೋಕ ಪಂಡೆ ಆ ಶ್ಲೋಕಾಡು ಒಂದು ಈ ಸೆಂಟೆನ್ಸ್ ಜೀವಿಯು ವಸ್ತುಶಃ ಅನುಭೋಗಿಯಾಗಿ ಭೌತಿಕ ದ್ರವ್ಯಗಳ ಮೇಲೆ ಅಧಿಪತಿಯಾಗಿರುತ್ತಾನೆ. ಅಪರೇಯಂ ಇತಸ್ತು ಅನ್ಯಂ ಪ್ರಕೃತಿ ವಿಧಿಮೇ ಪರಂಬನ ನಮ್ಮ ಜೀವಿ ನಮ್ಮ ಸುಪೀರಿಯರ್ ಅಪರಮನ್ನಾಗ ಈ ಪಂಚಮಾವುದು ಅಧಿಪತಿಯಾಗಿರುತ್ತಾನೆ. ವಾಸ್ತವಿಕವಾಗಿ
ಭಗವಂತನ ವಿನ ಬೇರ್ಯಾರನ್ನು ಭೋಕ್ತೃ ಎಂದು ಕರೆಯಲಾಗುವುದು. ಭೋಕ್ತೃ ಬಣ್ಣಗ ಎಂಜಾಯರ್. ಎಂಜಾಯರ್ ಕೃಷ್ಣಿ. ಕೃಷ್ಣ ಇಸ್ ದ ಎಂಜಾಯರ್. ನಮ್ಮ ಎಂಜಾಯರ್ ಅದು. ಆಂಡ ಜೀವಿ ದಾದೆಂದೆ ಬನ್ನಗ ಆಯ ಭೋಕ್ತೃಂದೆಂದೆ ಮೆಟೀರಿಯಲ್ ವರ್ಲ್ಡ್ ಬನ್ನಗ ಅವೇ ಭೌತಿಕ ಲೋಕದ ಕಂಡೀಷನ್ ಎಂಜನ್ನ ಎಸ್ ಐ ಆಮ್ ಎಂಜಾಯರ್. ಅಂಡ್ ಆಧ್ಯಾತ್ಮಿಕ ಲೋಕಡ್ ಮಾತಾ ಜೀವಿಲು ಕೃಷ್ಣ ಇಸ್ ಎಂಜಾಯರ್. ನಮ್ಮ ಕೃಷ್ಣನ ಎಂಜಾಯ್ಮೆಂಟ್ ಭಾಗಿಯಾಕ ಮೂಲ ಅಂಚತ್ ಮೂಲು ಯಾನ್ ಎಂಜಾಯರ್ ಎನ್ನ ಎಂಜಾಯ್ಮೆಂಟ್ ಮಾತೆಲ್ಲ ಭಾಗ್ಯವ ಕಂಪ್ಲೀಟ್ ಉಲ್ಟಾ. ಆದರೆ ಜೀವಿಯು ಮಿಥ್ಯೆಯಿಂದ ಭೋಕ್ತೃವಾಗ ಬಯಸುತ್ತಾನೆ. ತುಲೆ ಜೀವಿದಾದ ಮಿಥ್ಯೆಯಿಂದ ಮಿಥ್ಯೆ ಬಣ್ಣ ಫಾಲ್ಸ್ಲಿ ಮಿಥ್ಯೆ ಬಣ್ಣ ಫಾಲ್ಸ್ ಆಕ್ಚುअल मा ಎಂಜಾಯರ್ ಆತ್ ಆಂಡ ಮೆಟೀರಿಯಲ್ ವರ್ಲ್ಡ್ ಬಂದಾಗ ಎಸ್ ಯಾನ್ ಎಂಜಾಯರ್ ಬಯಸುತ್ತಾನೆ. ಇದೇ ಮಿಥ್ಯ ಅಹಂಕಾರದ ಮೂಲ. ತುಲೆ ಮಿಥ್ಯಾಂಕಾರ ಬಂಡ ಗೊತ್ತಾಣ? ಎಸ್ ಮಿಥ್ಯಾಂಕಾರ ಬಂಡದಾದ ಎಸ್ ಏನಲ್ಲ ಎಸ್ ಮಿಥ್ಯಾಂಕಾರ ಬಂಡದಾದ ಎಸ್ ಏರ್ ಬನ್ನಲಿ याने बॉस बन याने बॉस बन्नेनु ఇంకేముంది మిథ్య అహంకార పండదాದ అయితే ఆన్సర్ పండే అవే నీకేముందిలే ಎಂಜಾಯರ್ याने मात्र ಯಾನೇ एंजॉय ಬಾಸ್ ಅಂದೆ ನಮ್ಮ I am enjoying is the ahankara. Yes, mithya ahankara. Prabhupada Company, we have to renounce the doggish mentality that I am the enjoyer. We have to renounce bannaga vairagya ಮಾಡ್ಕೊಳ್ಳಿಗೆ. What we have to renounce? Prabhupada Company, we have to renounce the doggish mentality. Doggish mentality ನಾಯಿದ ಮನಸ್ಥಿತಿ mentality. Dada, I am the enjoyer. ಯಾನ್ ಎಂಜಾಯರ್ ಅದು ಎಂಜಾಯರ್ ಕೃಷ್ಣ ಒಂದುವೇ ಮಿಥ್ಯ ಅಹಂಕಾರ. ಏತು ಶೋಕುಳದಲ್ಲೇ ಪ್ರಭುಪಾದ ಬಂತೆ ಹೆಂಚಿನ ದಡ್ಡಗ್ಲ ಅರ್ಥ ಅವಡು ಪ್ರಭುಪಾದ ಬಂತಿನ ಲೆಕ್ಕೋಡು ಅಂಚದ ಪ್ರಭುಪಾದನ ಭಾವಾರ್ಥ ಮಾತ ಭಯಂಕರ ಈಸಿ ಅಂಡ ನಂಗೆ ಅರ್ಥ ಆಪುಜಿ ದಾಯಿಗೆ ನಂಗೆ ಅರ್ಥ ಆಪುಜಿ ಎಸ್ ಏರಿಗೆ ಬನ್ನೋಲಿ ಚಲೋ ಪ್ರಭುಪಾದನ ಭಾವಾರ್ಥ ಮಸ್ತ್ ಈಸಿ ಆಂಡ ನಂಗೆ ಒಂದು ಅರ್ಥನೇ ಆಪುಜಿ ಓದುನಾಗ ದಾಯಿಗೆ ನಮ್ಮ ಅಂಧಕಾರಡುಲ್ಲ ನಮ್ಮ ಅಜ್ಞಾನಡುಲ್ಲ ಮಾಯಡುಲ್ಲ ನಮ್ಮ ಅಜ್ಞಾನಡುಲ್ಲ ಅಂಧಕಾರಡುಲ್ಲ ಅಂಚ ನಂಗೆ ಅರ್ಥ ಆಪುಜಿ ನಮ್ಮ ಬಂಧನಡುಲ್ಲ ಪ್ರಾಪರ್ ಗುರುನ್ ಸೆಲೆಕ್ಟ್ ಮಲ್ದುಜ ಹಾ ಓಕೆ ಎಸ್ ಆಕ್ಚುಲಿ ಮಸ್ತ್ ಈಸಿ ತುಲೆ ಶೋ ಕೊಟ್ಟು ಪ್ರಭುಪಾದ ಬಂದ್ಬೇರೆ ಭಯಂಕರ ಈಸಿ ಸುಲಭ. ಪ್ರಭುಪಾದ ಭಯಂಕರ ಬುಡ್ಪಾದ ಬಂದ್ಬೇರೆ ಅಂಚ ಒಂದು ಮಿಥ್ಯ ಯಾನ್ ಭೋಕ್ತೃ ಯಾನ್ ಎಂಜಾಯ್ ಬಂದ್ಬಿನ ಒಂದೇ ಮಿಥ್ಯ ಅಹಂಕಾರದ ಮೂಲಗೆ. ದಿಗ್ಭ್ರಾಂತ ಜೀವಿಗಳು ಇದನ್ನು ಬಯಸಿದಾಗ ಭಗವತ್ ಇಚ್ಛೆಯಿಂದ ಛಾಯಾದ್ರವ್ಯಗಳು ಹುಟ್ಟುತ್ತವೆ. ತುಲೆ ಏಪ ನಂಗೆ ಒಂದು ಇಚ್ಛೆ ಬರ್ಕೊಂಡ ಅಪ್ಪಗ ಒಂದು ದ್ರವ್ಯ ಬರ್ತೀನಿ ಮತ್ತು ಜೀವಿಗಳು ಮಾಯಾಬಿಂಬಗಳ ಬೆನ್ನಟ್ಟಿದ್ದಂತೆ ಅವುಗಳ ಬೆನ್ನಟ್ಟಲು ಅವಕಾಶ ನಿಲ್ಲಾಗುವುದು. ಅದಕ್ಕೋಸ್ಕರ ಒಂದು ಮಾತು ವ್ಯವಸ್ಥೆ ಬಂದಿ ಭಗವಾನ್ ನಿಜವನ್ನಾಗ ಇತ್ತೆ ನಿಕ್ಲ ಎಲ್ಲಡ ಪೆತ್ತ ಉಂಟು ನಿಕ್ಲ ಒಂಜಿ ಎಕರೆ ಜಾಗಿ ಉಂಟು ಪೆತ್ತಾಗ ಬಡ ಒಂದು ನಿಕ್ಲದಾಲ ಇಜ್ಜಿ ಐದು ನಿಕ್ಲಾದ ಅನ್ಪಾರ ಪೆತ್ತಾಗ ಬಲ್ಲು ಕಟ್ಟುವಾರ ಬಲ್ಲು ಕಟ್ಟಿದ್ದು ಮಲ್ಲ ಬಲ್ಲ ಆ ಒಂಜಿ ಎಕರೆ ಜಾಗಿ ಪೋಪಿನ ಅದು ಮಲ್ಲ ಬಲ್ಲ ಅದೇ ನಿಂಗೆ ಬಿಡ್ಬಾರ ಓ ತಿಂದು ಬಲ ಮಾರ ಇದ್ದಿ ಪೆತ್ತಾಗ ಬಂದ ತಿಂದ್ರೆ ಏದು ದೂರ ಬೋಲಿ ಅವರು ತಿಂದ್ರೆ ಆ ಬಲ್ಲಿಯ ದೂರ ಉಂಡು ಆ ದೂರ ಬೋಲಿ ಆ ಜಾಗದ ಅಂಚೆನೆ ನಮ್ಮ ಈ ಬದ್ಧ ಜೀವಿಲು ದಿಗ್ಭ್ರಾಂತ ಆದ ಜೀವಿಗಳು ನಮ್ಮ ಮತ ದಿಗ್ಭ್ರಾಂತ ಆದ ಜೀವಿಗಳು
ಬದ್ಧ ಜೀವಿ. ಮೆಟೀರಿಯಲ್ ವರ್ಲ್ಡ್ಗೆ ಏನ್ ಮಾತು ಬರ್ಬೇಕು ಮತ್ತು ದಿಗ್ಭ್ರಾಂತ ಜೀವಿ ಅಂಚ ನಮ್ಮ ಜೀವಿಲು ಮಾತ ನಮ್ಮ ಬಯಸುಂಟಾದ ಯಾನ್ ಎಂಜಾಯ್ ರಾವಡು ಅಪ್ಪಗ ಭಗವಂತನ ಇಚ್ಛೆಡು ಛಾಯಾದ್ರವ್ಯ ಮತ ಬರ್ಕೊಂಡು ಹುಟ್ಟುತ್ತದೆ ಮತ್ತು ಜೀವಿಗಳು ದದಾಪನಪ್ಪಗ ನಮ್ಮ ಮಾಯಾ ಬಿಂಬಗಳ ಬೆನ್ನಟ್ಟಿದಂತೆ ನಮ್ಮ ಪಿರೌಡ ಎಂಚ ಬಂದಾಗ ಈ ನಾಯಿ ತುಲೆ ನಾಯಿದ ಎಂಗ್ಲು ನಂತುರದಲ್ಪ ಎಂಚ ಬಂದಾಗ ರಾತ್ರೆ ಒಂಜಿ 1 ಗಂಟೆ ಅನಾಗ ಅಲ್ಪ ಒಂಜಿ 10 ಅವನಿ ಜಂಕ್ಷನ್ ಉಂಡು. ಜಂಕ್ಷನ್ ಬಂದಾಗ ಎಲೆಕ್ಟ್ರಿಕ್ ಒಂದು ಉಂಟು. ಅಲ್ಪ 10 ನಾಯಿಲು ಬರ್ಪೇನಿ ಏನು ಹೊರತೂತೆ ವಿಷಯಂಚನ ಬಂದಾಗ ಅಟ್ ಒಂಜಿ ಪುಣ್ಣು ನಾಯಿ ಒರ್ಮ ನಾಯಿ ಆಣ ನಾಯಿ ಯಾನ್ ಮನ್ಪ ಸೆಕ್ಸ್ ಅಂಜನೆ ಈ ನಮ್ಮ ಮಾತ ಜೀವಿಲು ನಂಗೆ ಎಂಜಾಯ್ ರಾವಡು ಈ ಮಾಯಾ ಬಿಂಬಗಳ ಬೆನ್ನಟ್ಟಿದ್ದು ನಮ್ಮ ಪಿರೋಡೆ ಹೆಂಗೆ ಎಂಜಾಯ್ ರಾವಡು ಆಯ್ಕೆ ನಂಗೆ ಅವಕಾಶ ಭಗವಂತ ಕೋರೊಂದುಲ್ಲೆ ಅಂಡ್ ಆಕ್ಚುಲಿ ಒಂದು ಎಂಜಾಯ್ಮೆಂಟ್ ಆಯ್ತು ಎಂಜಾಯ್ ಬಂದಾಗ ಈ ಮರುಭೂಮಿಡ್ ಒಂಟೆ ಕ್ಯಾಮಲ್ ಒಂಟೆಗೆ ಜೋರ್ ಬಾಜೆಲ್ ಹಾಕೊಂಡು ಮರುಭೂಮಿ ನೀರಿಜ್ಜಿ ಉಂಟೆ ದೂರ ತೋಪುಂಡು ನೀರು ತಲಕ ತೋಜುಂಡು ಉಂಟೆ ಬಲ್ತೊಂದು ಹೋಗ್ಬಿಡು ಕೈ ತೊಳ್ಪೋನಾಗ ನೀರು ಅಥವಾ ಮಿರಾಜ್ ಚಾಯ್ ಅಂಚೆನೆ ಈ ಬದ್ಧ ಜೀವಿಲು ದಿಗ್ಭ್ರಾಂತಾದ ಜೀವಿಲು ಎಂಜಾಯ್ ಆಡ ಬೋಪಿನಿ ಭಗವಂತ ವ್ಯವಸ್ಥೆ ಅನ್ಪುವೆ ಪಿರೋಡೆ ಬೋಪಿನಿ ಆಂಡ ಲಾಸ್ಟ್ಗೆ ಎಂಜಾಯ್ಮೆಂಟ್ ಬರೆದು ಬೋಪಿನಿ ಅವು ಎಂಜಾಯ್ಮೆಂಟ್ ಅತ್ ಒಂದು ನಮ್ಮ ಕಂಡೀಷನ್. ಎಸ್ ಮಸ್ಟ್ ಇಂಪಾರ್ಟೆಂಟ್ ಒಂದು. ಎಸ್ ಇದು ನೆಕ್ಸ್ಟ್ ಪ್ಯಾರಾಗ್ ಹೋಯ್. ಮೊದಲು ತನ್ಮಾತ್ರ ಶಬ್ದವು ಹುಟ್ಟಿದೆಂದು ಅನಂತರ ಆಕಾಶವು ಹುಟ್ಟಿದೆ ಎಂದು ಹೇಳಲಾಗಿದೆ. ಫಸ್ಟ್ಗೆ ತನ್ಮಾತ್ರ ಸೌಂಡ್ ಐದು ಆಕಾಶ ಮತ್ತು ಈ ಶ್ಲೋಕದಲ್ಲಿ ಅದನ್ನು ಸತ್ಯವೆಂದು ದೃಢಪಡಿಸಲಾಗಿದೆ. ಆದರೆ ಶಬ್ದವು ಆಕಾಶದ ಸೂಕ್ಷ್ಮ ರೂಪ. ಎಂಜಮನ್ನಾಗ ರೂಪ ಗಂಧ ರುಚಿ ಶಬ್ದ ಬೊಕ್ಕ ಸ್ಪರ್ಶ. ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ನಾಲಿಗೆಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಅಂಚ ಸೌಂಡ್ ದಾದ ಮೂಲದ ತನ್ಮಾತ್ರ ಶಬ್ದವು ಹುಟ್ಟಿದೆ, ಆನಂತರ ಆಕಾಶ ಹುಟ್ಟಿದೆ. ತನ್ಮಾತ್ರ ಶಬ್ದ ಹಿಡಿದ ಬೊಕ್ಕ ಆಕಾಶ ಬರ್ಬೇಕು. ಎಸ್ ಸತ್ಯವೆಂದರು. ಆದರೆ ಶಬ್ದವು ಆಕಾಶದ ಸೂಕ್ಷ್ಮ ರೂಪ ಮತ್ತು ವ್ಯತ್ಯಾಸ ನೋಡುವವನು ಮತ್ತು ನೋಡಲಾಗುವ ವಸ್ತು ವಿನಂತಿದೆ. ಎಸ್ ನಿಮಿಷ. seer and the seen. Yes. ಓಕೆ. ನೋಡುವವನು ಮತ್ತೆ ನೋಡಲಾಗುವ ಸಿಯರ್ ಅಂಡ್ ಸೀನ್ ವಸ್ತುವಿನ. ಓಕೆ. ಶಬ್ದವು ವಾಸ್ತವಿಕ ವಸ್ತುವಿನ ಪ್ರತಿನಿಧಿ. ವಸ್ತುವಿನ ಬಗ್ಗೆ ಮಾತನಾಡುವಾಗ ಉತ್ಪನ್ನವಾಗುವ ಶಬ್ದವು ವಸ್ತುವಿನ ವರ್ಣನೆ ಒಂದು ಕಲ್ಪನೆಯನ್ನು ನೀಡುತ್ತದೆ. ಒವ್ವೇ ವಸ್ತುದ ಬಗ್ಗೆ ನಮ್ಮ ಪಾದ ಆಬ್ಜೆಕ್ಟ್ ವಸ್ತು ಒಂದು ಆಬ್ಜೆಕ್ಟ್ ಪಾದನಾಗ ಸೌಂಡ್ ಅವು ದದಾಪಿನಿ ಸೌಂಡ್ ಹಿಡಿದು ಒಂದು ಆಪಿನಿ ವರ್ಣನೆ. ಓಕೆ. ಅದನ್ನ ಶಬ್ದವು ವಸ್ತುವಿನ ಸೂಕ್ಷ್ಮ ಲಕ್ಷಣ. ಅಂತೆಯೇ ಲಕ್ಷಣ ರೂಪದಲ್ಲಿ ಭಗವಂತನ ಶಬ್ದ ಪ್ರಾತಿನಿಧ್ಯವು ಭಗವಾನ್ ಶ್ರೀಕೃಷ್ಣ ಮತ್ತು ಭಗವಾನ್ ಶ್ರೀರಾಮನ ಪುತ್ರಗಳಾದ ವಸುದೇವ ಮತ್ತು ದಶರಥ ಮಹಾರಾಜರು ಕಂಡಂತೆ ಭಗವಂತನ ಸಂಪೂರ್ಣ ರೂಪವೇ ಆಗಿದೆ. ಇದೆ ಭಗವಂತನ ನೆಟ್ಟಿಂಚ ಬಂದಾಗ ನೇಮ್, ಫಾರ್ಮ್, ಸೌಂಡ್ ಮತ್ತೆ ಬೊಕ್ಕ ಕ್ವಾಲಿಟಿ ಒಂದು ಮಾತ ಒಂಜೆ ಪನ್ನಗ ಬೇತೆ ಬೇತೆ ಆಯ್ತು ಮಾತ ಇದೆ. ಭಗವಂತನ ಸೌಂಡ್, ಭಗವಂತನ ರೂಪ, ಭಗವಂತನ ಗುಣ ಒಂದು ಮಾತ ಟ್ರಾನ್ಸ್ಡೆಂಟಲ್
ಭಗವಂತನಿಗಿಂತ ಭಿನ್ನವಲ್ಲ ತುಲೆ. ಏಕೆಂದ್ರೆ ಭಗವಂತ ಮತ್ತು ಅವನ ಶಬ್ದ ಪ್ರಾತಿನಿಧ್ಯವು ಪರಮ ಜ್ಞಾನವೇ ಆಗಿದೆ. ಶಬ್ದ ಭಗವಂತನ ಶಬ್ದ ಪ್ರಾತಿನಿಧ್ಯವಾದ ಅವನ ಪುಣ್ಯನಾಮದಲ್ಲಿ ಅವನ ಸಕಲ ಶಕ್ತಿಗಳು ಅಡಗಿವೆ ಎಂದು ಮಹಾಪ್ರಭು ಶ್ರೀ ಚೈತನ್ಯರು ಬೋಧಿಸಿದ್ದಾರೆ. ಎಸ್, ಇದು ನಮ್ಮ ಒಂದು ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಬಗ್ಗೆ ಬರ್ಕೈತೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಇದ್ದರೆ ಈ ಪ್ಯಾರದ ಇತ್ತ ಮೂಲ ಬಂದ್ಬಿನಿ ಭಗವಂತನ ರೂಪ, ಭಗವಂತನ ಶಬ್ದ, ಭಗವಂತನ ನಾಮ, ಭಗವಂತನ ಗುಣ ಒಂದು ಮಾತ್ರ ಟ್ರಾನ್ಸ್ಜೆಂಡಲ್ ಸೇಮ್. ಇದು ನಮ್ಮ ಶಬ್ದಾಗ ಬರ್ಕ ಕಲಿಯುಗಡ್ ಭಗವಂತನ ಸಾಕ್ಷಾತ್ಕಾರ ಮನ್ಪೆರ ಆಪಿನಿ ಭಗವಂತನ ಶಬ್ದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಕ್ಮನ್ ಬಿನಿ ಮಂತ್ರ ಮೆಡಿಟೇಷನ್, ಸೌಂಡ್ ಮೆಡಿಟೇಷನ್. ಎಂಚ ಬನ್ನಾಗ ನಿಕುಲು ಪಂಪಿನ ಮಂತ್ರನ ನಿಕುಲು ಕೇನೋಡು ಸುಲಭ ಇದ್ದಿ ಒಂಜಿ ರೌಂಡ್ ನಿಕುಲು ನಿಕುಲು ಮಂತಿನ ಮಂತ್ರ ನಿಕುಲು ಕೇನ್ಲೆಗೆ ಭಂಗ ಉಂಟು. ಭಕ್ತಿ ಅಡ್ವಾನ್ಸ್ಮೆಂಟ್ ಬಂದಾಗ ಅಯ್ಯ ಮಾತ ಮಂತ್ರ ಇದು 14 ಜಪ ಮಂತ್ರ ಮಾತೆಲ್ಲ ಕೇನು ಪ್ರತಿ ಮಂತ್ರನ್ ಇದೆಂಜ ಮನ್ನದುಲೆ ನೀವು ತೋರಿಪೋವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಏಕಾಗ್ರತೆ ಕಾನ್ಸಂಟ್ರೇಷನ್ ಬಂದಾಗ ನಿಕುಲು ಪಂಪಿನ ಮಂತ್ರ ನಿಕುಲು ಬಿಟ್ಟು ನೋಡು. ಪ್ರಭುಪಾದ ಬಂದ್ಬಿನಿ ಡೋಂಟ್ ಟ್ರೈ ಟು ಸಿ ಕೃಷ್ಣ ಥ್ರೂ ಯುವರ್ ಐಸ್. ಕಣ್ಣು ತುಯರೆಜಿಗೆ ಕಲಿಯುಗದ ಬಗ್ಗೆ ಎಂಚದು ಭಿನ್ನಮ್ಮ. ಸಿ ಕೃಷ್ಣ ಥ್ರೂ ಯುವರ್ ಇಯರ್ಸ್, ಕೇಬಿತ ಮೂಲಕ ಶಬ್ದ ಅನ್ಸೆಟಲ್ ಮಾಪಲು ಅವೇನೆ ಬಂದ್ಬಿಡಿ ತುಲೆ. ಹೀಗೆ ಅವನ ಪುಣ್ಯನಾಮದ ಶಬ್ದ ಪ್ರಾತಿನಿಧ್ಯದ ಶುದ್ಧ ಸ್ವರ ಉಚ್ಚಾರದಿಂದಲೇ ಮತ್ತೆ ನಿಕ್ಕೆ ಎಕ್ಸಾಂಪಲ್ ಬಂದ್ರೆ ಇಂದು ಎಂಗ್ಲ ಗುರು ಮಹಾರಾಜ್ ಇಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್ ಅವ್ರನ್ನ ಎಕ್ಸಾಂಪಲ್ 6 ಜಪ ಮಂದ್ನಾಗ ಇದು ಯಾನ್ಲ ಇಲ್ಲಡ್ ಜಪ ಮಂದ್ನಾಗ ಇಂಚೈತನ್ ಬಂದಾಗ ನಾನು ಫಸ್ಟ್ ಗೆ ಇಲ್ಲಡ್ ಮಂತ ಇಲ್ಲಡ್ ಬಾಕಿಲ್ ಪಾರ್ದು ಜೋರ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಇಂಚ ಮಂತ ಜೋರ್ ಭಯಂಕರ ಜೋರ್. ಆಜಿ ತಿಂಗಳು ಮಾತೆಲ್ಲ ಇನ್ನು ಜಾಯಿಂಟ್ ಫ್ಯಾಮಿಲಿ ಅದು ಚಿಕ್ಕಮ್ಮ ದೊಡ್ಡಮ್ಮ ಮಾತ ದಯಮಂತು ಮುಲ್ತು ಪೋಲ ಮಾತ ಅಂಚಾನ್ ಇಲ್ಲದು ದೇವಸ್ಥಾನ ಬರ್ತದ 10 ವರ್ಷ ಕರೀ ಅಂಚ ಜೋರ್ ಇತ್ತ ದಾಯಿಗ ಮಂತ್ರ ನಮ್ಮ ಜೋರಾದ ಬನೋಡು, ಚಾಂಟಿಂಗ್ ಕೀರ್ತನ ಜೋರಾದ ಬನೋಡಿಗೆ, ಜಪಲ ಜೋರಾದ ಬನೋಡಿಗೆ ದಾಯಿಗ 12 ಮಂದ ಉತ್ತರ ಪನೋನಿಕ್ಲಿ ಗೊತ್ತಿತ್ತು. ನಮ ಪಣ್ಣ ಮಂತ್ರ ನಮಕ್ ಕೇನುಂಡು ನಂಗೆ ಕೀನೋಡ ಬೇತೆ ಬೇತೆ ಉತ್ತರಲು ಉಂಡೆ. ಓಕೆ ಬೇತೆ ಕ್ರಿಮಿ ಕೀಟಗಳ ಮುಕ್ತಿ ಸಿಕ್ಕು. ನಮ್ಮ ಪಂಪಿನ ಸ್ಪರ್ಧೆ ವೇದಗಳೆಲ್ಲ ಎಡ್ಡೆ ಹಾಕೊಂಡು ದುಷ್ಟ ಶಕ್ತಿ ದೂರ. ಓಕೆ, ವೆರಿ ಗುಡ್. ಓಕೆ, ಸುಲೆ ಎಂಚಿನ ಬಂದಾಗ ಗುರು ಮಹಾರಾಜನ ಎಂಗ್ಲ ಗುರು ಮಹಾರಾಜ್ ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್ 6 ಜಪಾನಿ ಜೋರ್ ಮಂದ ಪ್ರೋಪಸ್ ಬನ್ನಿ ಈ ಓಲ ಗುಡ್ಡೆ ಬೋದ್ ಮನ್ಪು ಎಸ್ ಈ ಜೋರ್ ಮನ್ಪುನ ಸರಿ ಅಂದ 6 ಭಯಂಕರ ಜೋರ್ ಅನ್ನ ವಾಯ್ಸ್ ಲ ಜೋರ್ ಹರೇ ಕೃಷ್ಣ ಕೃಷ್ಣ ಆದ್ ಜೋರ್ ಮಂದ ಐಕ್ ಎಸ್ ಅರ್ಪಣೋದೇರ ಮೈಂಡ್ ಪನ್ನಗ ದಾದಾ ಎನ್ನುಂಡು ಐಕ್ ಮೈಂಡ್ ಎನ್ನುನ ಬುಡ್ಚಿಂದ ಯಾನು ಜೋರ್ ಅನ್ಬೇಡಿ ಐಕ್ ಎಸ್ ವೆರಿ ಗುಡ್ ಮಂಡೆ ಗೋಪಾಲ್ ಆಂಡ ಮೂಲ ಬಾಕಿ ಡಿಸ್ಟರ್ಬ್ ಆಗುಂಡು ನಿನ್ನ ವಾಯ್ಸ್ ಒಂದು ಈ ಮನ್ಪುನ ಕರೆಕ್ಟ್ ಮೈಂಡ್ ಚೇಂಜ್ ಮೈಂಡ್ ಎಂಚಿನ ಅವು ನಾಮಸ್ಮರಣೆ ಮನ್ಪೆರೆ ಬುಡ್ಪುಚಿ ಆಕ್ಚುಲ್ ನಿಕುಲು ಎಂಚಿನ ಮನ್ಪರವೆ ನಿಕುಲು ಕೇನೋಡು ಅಣ್ಣ ಮೈಂಡ್ ಬುಡ್ಪುಚಿ ಮೈಂಡ್ಗ್ ಇನ್ನಿಯನ್ನ ಮಗಲೇಗ ಅವು ಮಂತು ಗೊರ್ಕ
ಇನ್ನೊಂದು ಗೊರ್ಕ ಅರಿಗ ಕಣ್ಣನಿಗೊಂದು ಗೊರ್ಕ ಮಗಗೊಂದು ಗೊರ್ಕ ಒಂದು ಮಾತು ತೊಣಸ್ಬಾರ್ದು ಬರ್ಪುಣ ಇಜ್ಜ ಜಪ ಮನ್ಪುಣಕ ಎಸ್ ಒಂದ್ ನಿಮಿಷ ಜಪ ಮನ್ಪುಣಕ ಮೈಂಡ್ ಎಂಚಿನ ತೋಡ ಬರ್ಪುಣ ಇಜ್ಜ ಎಸ್ ಎಸ್ ಎಂಚಿನ ತೋಡಸ್ಬಾರ್ದು ಒಂದು ಮೈಂಡ್ ದ ಬಿಸ್ನೆಸ್ ಅಂಚ ನೀವು ಒಂಜಿ ರೌಂಡ್ ಇಂಚ ಮನ್ಪುಲೆ ತುಕ ಅಪ್ಪ ಗೊತ್ತಾಗ ಜಪದ ವ್ಯಾಲ್ಯೂ ಎಂಚಿನ ನಂಗೆ ಗೊತ್ತು ಜಪದ ವ್ಯಾಲ್ಯೂ ಭಕ್ತಿ ಅಡ್ವಾನ್ಸ್ ಆದಿನ ಇಂಚಿನ ಪನ್ನಕಾಯಿ ಪ್ರತಿಯೊಂದು ಅಕ್ಷರನ ಕೇಮೊಂದಲ್ಲಿ ಪೊರ್ಲುಡು ಕೇಮೊಂದಲ್ಲಿ ಐ ಅಡ್ವಾನ್ಸ್ ಆದ ಅಂಚ ಮಿಕ್ಕ ಪಿರೊಂದು ಎಕ್ಸಾಂಪಲ್ ಬಂದ ಒಂಜಿನ ಪ್ರಭುಪಾದ ಜಪ ಮಂದು ಒಳ್ಳೆಯದು ಜಪ ಮಂದುನಾಗ ಅದನ್ನ 15 ರೌಂಡ್ ಆತಂದು ಲಾಸ್ಟ್ 16th ರೌಂಡ್ ಆ 15 ರೌಂಡ್ ನನಗೆ ಒರಿಯಬಹುದು ಪ್ರಭುಪಾದ ಶಿಷ್ಯ ಇರ್ಬೋದು ಪ್ರಭುಪಾದ ಎಂಚಿಂಚ ಕೆಲಸ ಪ್ರಭುಪಾದ ಮಂಡ್ಯರ್ ಏನ ಲಾಸ್ಟ್ ರೌಂಡ್ ಮಂದು ಒಳ್ಳೆ ಬೊಕ್ಕ ದುಃಖ ఒక ಪ್ರಭುಪಾದ 14 ರೌಂಡ್ ಪ್ರಭುಪಾದ ಮಂಡ್ಯರ್ ನೌ ಯು ಕ್ಯಾನ್ ಗಿವ್ ಎನಿ ಡ್ಯಾಮ್ ವರ್ಕ್ ಎಂಚಿನ ಕೆಲಸ ಎಂಕೋರು ಏನ್ ರೆಡಿ ದಪ್ಪನಾಗ 14 ರೌಂಡ್ ಅಂಚಿಂತ ರೌಂಡ್ ನಮ್ಮ ಅಂಚಿಂದ ರೌಂಡ್ ಆಯ್ತು ನಾವು 14 32 ಮಂತನಲ್ಲ 48 ಮಂತನಲ್ಲ ನಮ್ಮ ಅಂಚೆನೆ ದಪ್ಪ ನಮಗೆ ಏನೊಂದಿಜ ಒಂದು ಸೀಕ್ರೆಟ್ ಮಿಸ್ಲಿಗೆ ನಾನು ರಿವೀಲ್ ಮಂತೊಂದುಲ್ಲ ಕೃಷ್ಣ ಪ್ರಜ್ಞದ ಸೀಕ್ರೆಟ್ ಇಂಚಿನ ಮನ್ನಾಗ ಜಪ ಮನ್ಪುನೇನು ಪೊರ್ಲುಡುಕಿಯಲ್ಲೇ ನಿಕ್ಲು ಏತ್ ಲಾಯಕಡಿಗೆ ಏನು ವಾರು ಆತ ನಿಕ್ಲು ಅಡ್ವಾನ್ಸ್ ಆಗ ನಿಕ್ಲಿಗೆ ಎಕ್ಸ್ಟಸಿ ಬರ್ಬೋದು ಇದು ಕೆಲಸ ಇಂಕ ಎಕ್ಸ್ಟಸಿ ಬರ್ಪು ನಾನು ಜಪ ಮಂದೊಂದುಲ್ಲ ಈ 14 ರೌಂಡ್ ಎಕ್ಸ್ಟಸಿ ಬರ್ಕೊಂಡು ಆನ ನಿಕ್ಲು ಮಂತ್ರನ ಕೇನೊಂದುಲ್ಲರ ನಿಕ್ಲು ಇಂಚಿನ ಮಂತ್ರ ಕೇನೊಂದುಲ್ಲರ ಅಂಚ ಅದು ಒಂದು ನಿಜವಾದ ಸೀಕ್ರೆಟ್ ನಿಕ್ಲಿಗೆ ಏನೇನು ರಿವೀಲ್ ಮಾಡ್ತೆ ಅಂಚ ಮಂತ್ರನ ನಮ್ಮ ಕೇನೋಡು ಶಬ್ದ ಪ್ರಾತಿನಿಧ್ಯವು ಶುದ್ಧ ಸ್ವರ ಉಚ್ಚಾರದಿಂದಲೇ ಯಾರೊಬ್ಬರು ಭಗವಂತನ ಸಹಚರ ಕೂಡಲೇ ಅನುಭವಿಸ್ತಲೇ ಇಮಿಡಿಯೇಟ್ ನೀವು 14 ರೌಂಡ್ ಮಂತಿಪೆಟ್ಟಿಗೆ ನಿಕ್ಲಿಗೆ ಕೃಷ್ಣನ ಸಹಚರ್ಯ ಅನುಭವಿಸಬಹುದು ಇತನಕ ಆ ಒಂದಿಜ್ಜವು ನಮಗೆ ಏನೊಂದಿಜ್ಜ ನಮ್ಮ ಒಟ್ರಾಸಿ ಕಾಟಾಚಾರ ಫಾರ್ ನೇಮ್ ಸೇಕ್ ನಮ್ಮ ಮಂತೊಂದಿಲ್ಲ ಸರ್ ನೆಕ್ ಪ್ರಾಕ್ಟೀಸ್ ಬೋದು ಪ್ರಾಕ್ಟೀಸ್ ಬೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಂತ್ ನಂಗೆ ಈ ಪ್ಲಾಟ್ಫಾರ್ಮ್ ಬರ್ರೆ ಆತ್ಮ ಓ ಪ್ಲಾಟ್ಫಾರ್ಮ್ ಮಂತ್ರನು ಪೊರ್ಲುಡುಕಿಯೇನು ಕೃಷ್ಣ ಇಸ್ ನಾಮ ಪ್ರಭು ಭಗವಂತ ನಾಮ ಪ್ರಭು ಭಗವಂತ ಇಸ್ ದೇರ್ ಇನ್ ನಾಮ ಕೃಷ್ಣ ಒಲ್ಲೆ ಕೃಷ್ಣ ಬೇತಾತ್ ಕೃಷ್ಣನ್ ಫಾರ್ಮ್ ಬೇತಾತ್ ನಾಮ ಬೇತಾತ್ ನಾಮಡುಲ್ಲೆ ಆನನಿಗೆ ಕೇನೋಡು ಪೊರ್ಲುಡು ಮತ್ತು ಪರಿಶುದ್ಧ ಭಕ್ತನ ಮುಂದೆ ಭಗವತ್ ಕಲ್ಪನೆಯು ತಕ್ಷಣ ಸಾಕಾರಗೊಳ್ಳುತ್ತದೆ ಇಮಿಡಿಯೇಟ್. ಆದ್ರಿಂದ ಪರಿಶುದ್ಧ ಭಕ್ತನು ಒಂದು ಕ್ಷಣವೂ ಭಗವಂತ ದೂರನಲ್ಲ ತುಲೆ ಶುದ್ಧ ಭಕ್ತದ ಆ ಜಪ ಮನ್ಪುನಾಗ ಕೃಷ್ಣನ ಫೀಲ್ ಅವನು ನಂಕ ಒಂದಿಚ್ಚಿ ದಯಪನ ನಮ್ಮ ಮೆಕ್ಯಾನಿಕಲ್ ಜಪ ನೇಮ್ ಸೇಕ್ ಜಪ ಶುದ್ಧ ಭಕ್ತನ ಟ್ರಾನ್ಸೆಂಡೆಂಟಲ್ ಜಪ ಐಕೆಂಗ್ಲು ಪ್ರಭುಪಾದನ ಮಂತ್ರನ್ ಪಾಡ್ನು ಜಪ ಮನ್ನಾಗ ದಯಪನ ಟ್ರಾನ್ಸೆಂಡೆಂಟಲ್ ಜಪ ಅವ್ರನ್ನ ವಾಯ್ಸ್ ಕೇಂದು ನಂಕಲ್ ಅಂಚಿಂದ ಬರು ನಮ್ಮ ಅಂಚಿಂದ ನಮ್ಮ ಮೆಕ್ಯಾನಿಕಲ್ ಒಟ್ಟು ನಮ್ಮ ಮನ್ಪುನು ನಿತ್ಯ ನಿರಂತರ ಪರಮಪ್ರಭುವಿನ ಸಾನ್ನಿಧ್ಯದಲ್ಲಿ ಇರಲಿಚ್ಛಿಸುವ ಭಕ್ತರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬ ಭಗವಂತನ ದಿವ್ಯ ನಾಮವನ್ನು ನಿರಂತರವಾಗಿ ಸಂಕೀರ್ತನೆ ಮಾಡಬೇಕು. ನಿರಂತರವಾದ ನಂಬಿಕೆ ಹೀಗೆ ಭಗವಂತನ ಸಹಚರ್ಯ ಹೊಂದಲು ಸಮರ್ಥರಾದರು ಅಹಂಕಾರದ ಉತ್ಪನ್ನವಾದ ಸೃಷ್ಟಿಯ ಜಗತ್ತಿನ ಅಹಂಕಾರದಿಂದ ಮುಕ್ತಿ ಪಡೆದು ಒಂದು ಹರೇ ಕೃಷ್ಣ ಮಂತ್ರ ಜಪ ಮಂತ್ರಂಗ ನಮ್ಮ ಅಹಂಕಾರದ ಹಂಚಿ ಬರ್ತದೆ. ಈಸಿಯಾದ ಬರೋದು ಖಂಡಿತವಾಗಿ ವಿಷಯ ತಮಸೋಮ ಜ್ಯೋತಿರ್ಗಮಯ ಅಂಧಕಾರದ ನಮ್ಮ ಬೆಳಕದ ಕಡೆಗೆ ಓಪ ಎಸ್ ಹರೇ ಕೃಷ್ಣ ಏನಾದ್ರು ಪ್ರಶ್ನೆ ಅಂತಂದ ಕೇನೋಲಿ ಇನ್ನಿತ ಮಸ್ತ್ ಇಂಪಾರ್ಟೆಂಟ್ ಪಿರೋರ ಭಾವಾರ್ಥನ್ ತೂಲೆ ಪಿರೋರ ತೂಲೆ ಪಾಪ ದಾಗಿಂಚ ಬಂತ ಬಂದು ಪಿರೋರ ತೂಲೆ ಎಸ್ ಹರೇ ಕೃಷ್ಣ ಏನಾದ್ರು ಪ್ರಶ್ನೆ ಅಂತಂದ ಕೇನೋಲಿ
Is Padmini Hare Krishna panle? ಹರೇ ಕೃಷ್ಣ ಪ್ರಭುಜಿ ಇಂಕವು ಸೃಷ್ಟಿದ ಬಗ್ಗೆ ನಾನವರ ಪನ್ನೋಡು ಹಾ ಸೃಷ್ಟಿತ ಬಗ್ಗೆ ಕಾರಣದ ಕಷಾಯ ಐತ ಬಗ್ಗೆ ನಾನವರ ಪನ್ನೋಡು ಅವು ಸರಿಯಾನ ಅರ್ಥ ಇದೆ ಇಂಕೆ ಸರಿ ಅರ್ಥ ಆಯ್ತಾ? ಅರ್ಥ ಇದೆ ಬಂಟ ಓಕೆ ತುಲೆ ಕಾರಣೋದಕಶಾಹಿ ವಿಷ್ಣು ಕಾರಣನವಶಾಹಿ ವಿಷ್ಣು ಆರು ಈ ಮಹತ್ತತ್ವ మీద ಗ್ಲಾನ್ಸ್ ಅನ್ಕೊಂಡು ಮಹತ್ತತ್ವ మీద ಗ್ಲಾನ್ಸ್ ಬಂದದ್ದು ఒక నెక్స్ట్ ಕಾಲ ಉತ್ಪನ್ನ ಹಾಕೊಂಡು ಕಾಲ ಟೈಮ್ ಫ್ಯಾಕ್ಟರ್ ಐದು ಒಕ್ಕ ಕಾಲ ಆಯ್ಬೆಟ್ಟಿಗೆ ನೆಕ್ಸ್ಟ್ ಪ್ರಕೃತಿ ఒక ನೆಕ್ಸ್ಟ್ ಮೂಜಿ ಗುಣ ಆಯ್ಬೆಟ್ಟಿಗೆ ನೆಕ್ಸ್ಟ್ ಅಹಂಕಾರ ಆಯ್ಬೆಟ್ಟಿಗೆ ನೆಕ್ಸ್ಟ್ ಇನ್ನಿತ ಶಬ್ದ ಎಲ್ಲದ ನೆಕ್ಸ್ಟ್ ದ ಗಾಳಿ ಏರ್ ಹರೇ ಕೃಷ್ಣ ಇಂಚ ಒಂಜಿ ಬರ್ಕೊಂಡು ಎಸ್ ಪದ್ಮಿನಿ ಹರೇ ಕೃಷ್ಣ ಗೊತ್ತಾಂಡೆ ಹರೇ ಕೃಷ್ಣ ಪ್ರಭುಜಿ ಅವು ಮಹತ್ತತ್ವ ಪಂಟ ಮಹಾವಿಷ್ಣುವಾ ಅತ್ತಪ್ಪ ಮಾತಾಡ ಮಹಾವಿಷ್ಣು ಇರ್ ಬಂದಿ ಮಾತಾಡವನ ಡಾರ್ಕ್ನೆಸ್ ಕತ್ತಲೆ ಓಕೆ ಹರೇ ಕೃಷ್ಣ ಮಾತಾಡವನ ಕತ್ತಲೆಗೆ ಮಹಾವಿಷ್ಣು ಗ್ಲಾನ್ಸ್ ಮಾಡ್ಕೊಂಡು ತೂಪಿ ಬೇಟಿಗೆ ಮಾತ ಸೃಷ್ಟಿ ಆಗಿದೆ. ಹರೇ ಕೃಷ್ಣ ಬೇರೆ ಏನಾದ್ರು ಪ್ರಶ್ನೆ? ಹರೇ ಕೃಷ್ಣ. ಓಕೆ ಅಪ್ಪ ನಮ್ಮ ಮುಕ್ತಾಯ ಮನ್ಪುಗ ವಂಶ ಕಲ್ಪತರೋಭಿಷ್ಯ ಕೃಪಾ ಸಿಂಧು ಏವ ಚ ಪರಿಗಣಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.